ಉಡುಪಿ ಜಿಲ್ಲೆಯಲ್ಲಿ ಖಾಸಗಿ ಬಸ್ಸುಗಳ ಭರಾಟೆಯ ನಡುವೆ ಸರ್ಕಾರಿ ಬಸ್ಸುಗಳು ಮೂಲೆಗುಂಪಾಗಿವೆ. ನಗರ ಸಂಚಾರದಲ್ಲಿ ತೊಡಗಿಸಿಕೊಂಡಿದ್ದ ನರ್ಮ್ ಬಸ್ಸುಗಳು ಬೀದಿಗಿಳಿಯಲು ಹಿಂದು ಮುಂದೆ ನೋಡ್ತಾ ಇವೆ. ಉಡುಪಿ ನಗರ ಭಾಗದ ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲವಾಗುವಂತೆ ಸುಮಾರು 9 ವರ್ಷಗಳ ಹಿಂದೆ ನರ್ಮ್ ಬಸ್ಸುಗಳು ಚಾಲನೆಗೊಂಡಿದ್ದು, ಈ ಬಸ್ಸುಗಳ ಓಡಾಟದಿಂದ ಸಾರ್ವಜನಿಕರ ಪ್ರಶಂಸೆಗೂ ಪಾತ್ರವಾಗಿತ್ತು. ಆದರೆ ಪ್ರಸ್ತುತ 13 ವರ್ಷಗಳ ಓಡಾಟವನ್ನ ಖಾಯಮಾಗಿ ಸ್ಥಗಿತಗೊಳಿಸಲಾಗಿರುವ 13 ರೂಟುಗಳ ಬಸ್ಸುಗಳ ಓಡಾಟವನ್ನ ಪುನರಾರಂಭಿಸುವುದು ತೀರಾ ಅಗತ್ಯವಾಗಿದೆ. ಹೊಸ ಸಂಪರ್ಕ ರಸ್ತೆಗಳ ಅಭಿವೃದ್ಧಿ ಮತ್ತು ಪ್ರಸ್ತುತ ಪ್ರಯಾಣಿಕರ ಓಡಾಟದ ಸಂಖ್ಯೆಗೆ ಅನುಗುಣವಾಗಿ ಬಸ್ಸುಗಳ ಸಂಖ್ಯೆಯನ್ನ ಕನಿಷ್ಠ 80 ನರ್ಮ್ ಬಸ್ಸುಗಳಿಗೆ ಹೆಚ್ಚಿಸಬೇಕು ಅಂತ ಸಾರ್ವಜನಿಕರ ಮಾತಾಗಿದೆ. ಕಾರ್ಯನಿರ್ವಹಿಸ್ತಾ ಇರುವಂತಹ 32 ನರ್ಮ್ ಬಸ್ಸುಗಳು ತೀವ್ರ ಹಳೆಯದಾಗಿದ್ದು, ಮಾರ್ಗ ಮಧ್ಯೆ ಕೆಟ್ಟು ನಿಲ್ಲುವ ಘಟನೆಗಳೇ ಸಂಭವಿಸ್ತಾ ಇದೆ. ಹಾಗೂ ಬಸ್ಗಳಿಗೆ ಚಾಲಕರು ಮತ್ತು ನಿರ್ವಾಹಕರ ಕೊರತೆ ಇದ್ದು, ಹುದ್ದೆ ಭರ್ತಿ ಮಾಡಬೇಕಾದ ಅನಿವಾರ್ಯತೆ ಇದೆ. ಸರ್ಕಾರ ಖಾಸಗಿ ಬಸ್ಸುಗಳ ಲಾಭಿಗೆ ಮಣಿಯದೆ ಸರ್ಕಾರಿ ಬಸ್ಸುಗಳನ್ನ ಕೂಡಲೇ ರಸ್ತೆಗಿಳಿಸಿ ಗ್ರಾಮಾಂತರ ಪ್ರಯಾಣಿಕರಿಗೆ ಉಪಯೋಗ ಮಾಡುವಂತೆ ಆಗಬೇಕು ಅಂತ ಸ್ಥಳೀಯರ ಬೇಡಿಕೆಯಾಗಿದೆ. ನಮ್ಮ ಗ್ರಾಮಕ್ಕೆ ನರ್ಮ್ ಬಸ್ ಒಂದು ಇನ್ನೂ ಪ್ರೊವೈಡ್ ಮಾಡಿದರೆ ಒಳ್ಳೆಯದಿತ್ತು. ತುಂಬ ಜನರಿಗೆ ಉಪಯೋಗ ಆಗ್ತದೆ. ವಿದ್ಯಾರ್ಥಿಗಳೆಲ್ಲ ಬರ್ತಾರೆ, ಅವರಿಗೆಲ್ಲ ತುಂಬ ಹೆಲ್ಪ್ ಆಗ್ತದೆ. ಫಸ್ಟ್ ಆಫ್ ಆಲ್ ನಮ್ಮ ಊರಿಗೆ ಬಸ್ ಕಡಿಮೆ ಉಂಟು, ಪ್ರೈವೇಟ್ ಬಸ್ ಕಡಿಮೆ ಉಂಟು. ಇನ್ನೂ ಸ್ವಲ್ಪ ಬಸ್ ಬಂದರೆ, ನರ್ಮ್ ಬಸ್ ಬಂದರೆ ನಮಗೆ ತುಂಬ ಹೆಲ್ಪ್ ಆಗ್ತದೆ. ಈಗ ಹಳ್ಳಿಗಳಿಗೆ ಬಸ್ಗಳು ಕಮ್ಮಿ ಇರ್ತವೆ, ಅಲ್ಲಿಂದ ಬರೋರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಎಕ್ಸಾಮ್ ಟೈಮಲ್ಲಂತೂ ಮಳೆಗಾಲದಲ್ಲಿ ಬಸ್ ನಿಲ್ಲಿಸ್ಬಿಟ್ರೆ ಅವರಿಗೆ ಎಕ್ಸಾಮಿಗೆ ಹೋಗೋಕ್ಕೂ ತುಂಬ ಕಷ್ಟ ಆಗುತ್ತೆ. ಅದಕ್ಕಾಗಿ ತುಂಬ ಬಸ್ಸು ಬೇಕಾಗುತ್ತೆ. ಅವ್ರಿಗೆ ಹಳ್ಳಿಗಳಿಗೆ ಹೋಗಬೇಕಾದ್ರೆ ತುಂಬ ಬಸ್ ಬೇಕಾಗುತ್ತೆ. ಸೊ ನಿಮ್ಮಿಂದ ಒಂದು ಹೆಲ್ಪ್ ಆಗುತ್ತೆ. ಒಂದು ಬಸ್ ಬಿಟ್ಟರೆ ಮಕ್ಕಳಿಗೆಲ್ಲ ಕಷ್ಟ ಆಗುತ್ತೆ. ನಮಗೂ ಕೂಡ ಅಷ್ಟೇ, ನಾವು ಹಳ್ಳಿಗಳಿಂದನೇ ಬರಬೇಕು. ಹಾಗಾಗಿ ಬಸ್ ಕಮ್ಮಿ ಇರುತ್ತಲ್ವ, ಹಾಗಾಗೋಸ್ಕರ ಬಸ್ ಒಂದಿದ್ದರೆ ಯೂಸ್ ಆಗುತ್ತೆ. ನಮಗೂ ಕೂಡ ಎಲ್ಲರಿಗೂ ಯೂಸ್ ಆಗುತ್ತೆ, ನಮಗಂತ ಅಲ್ಲ, ಪಾಪ ಬೇರೆಯವರಿಗೂ ಕೆಲಸಕ್ಕೆ ಹೋಗೋರಿಗೂ ತುಂಬ ಯೂಸ್ ಆಗುತ್ತೆ. ಫ್ರೆಶ್ ಇರುತ್ತೆ ಬಸ್ಸು. ಕಾಲೇಜ್ ಮಕ್ಕಳಿಗೆ ಮತ್ತು ಶಾಲೆ ಮಕ್ಕಳಿಗೆಲ್ಲ ಹೋಗುವಾಗ ಫುಲ್ ತೊಂದರೆ ಆಗುತ್ತೆ. ಇದು ಹೆಂಗಸರು ಮತ್ತು ಅವರಿಗೆಲ್ಲ ಫುಲ್ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ಗೌರ್ಮೆಂಟ್ ಬಸ್ಗಳು ಗ್ರಾಮಾಂತರ ಸೈಡಲ್ಲಿ ಜಾಸ್ತಿ ಆಗಬೇಕು. ಯಾಕಂದರೆ ಬೆಳಗ್ಗೆ ಟೈಮಲ್ಲಿ ಫ್ರೀ ಬಸ್ ಇರೋದರಿಂದ ತುಂಬ ಸ್ಟೂಡೆಂಟ್ಸ್ ಮೆಟ್ಲ ಮೇಲೆ ಎಲ್ಲ ನಿಂತು ಬಿದ್ದುಕೊಂಡು ಎತ್ಕೊಂಡು ಎಲ್ಲ ಕಾಲೇಜಿಗೆ ಹೋಗ್ತಾರೆ. ಹಾಗಾಗಿ ಈ ಬಸ್ಗಳು ಜಾಸ್ತಿ ಆದರೆ ಮಕ್ಕಳಿಗೂ ಸಮೇತ ಈಸಿ ಆಗ್ತದೆ ಫ್ರೀ ಬಸ್ ಇರೋದ್ರಿಂದ. ಮತ್ತು ಓಡಾಡೋರು ಕೂಲಾಗಿ ಓಡಾಡ್ತಾರೆ.